ಮುಂಗಾರು ಮಳೆ ಸಂದರ್ಭ ಪ್ರಾಕೃತಿಕ ವಿಕೋಪಗಳ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಾಚರಣೆಗಾಗಿ ಈ ವರ್ಷದ ಮೊದಲ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ ಎನ್ಡಿಆರ್ಎಫ್ ತಮ್ಮ ರಕ್ಷಣಾ ಕಾರ್ಯದ ಎಲ್ಲಾ ಸಲಕರಣೆಗಳೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಿ ಪುತ್ತೂರಿನಲ್ಲಿ ತಂಗಿದೆ. ಎನ್ಡಿಆರ್ಎಫ್ ಇನ್ಸ್ಪೆಕ್ಟರ್ ಶಾಂತಿಲಾಲ್ ಭಾಟಿಯಾ ನೇತೃತ್ವದಲ್ಲಿ ಪುತ್ತೂರಿಗೆ ಆಗಮಿಸಿರುವ 30 ಮಂದಿಯ ತಂಡಕ್ಕೆ ನಗರದ ಆಫೀನರ್ಸ್ ಕ್ಲಬ್ ಕಟ್ಟಡದಲ್ಲಿ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆಗಾಗಿ ಬಸ್ ವ್ಯವಸ್ಥೆ ಜೊತೆಗೆ ಸಲಕರಣೆಗಳ ಸಾಗಾಟಕ್ಕಾಗಿ ಟ್ರಕ್ ವ್ಯವಸ್ಥೆಯೊಂದಿಗೆ ತಂಡ ಆಗಮಿಸಿದೆ. ನೆರೆ ಹಾವಳಿಯ ಸಂದರ್ಭ ರಕ್ಷಣಾ ಕಾರ್ಯಕ್ಕೆ ಬೋಟ್ ವ್ಯವಸ್ಥೆ, ಲೈಫ್ ಜಾಕೆಟ್ ವ್ಯವಸ್ಥೆ, ಪೊಟೇಷನ್ ಡಿವೈಸ್, ಗುಡ್ಡ ಪ್ರದೇಶದಲ್ಲಿ ವಿಕೋಪ ಸಂಭವಿಸಿ ದಾರಿಯ ಸಮಸ್ಯೆಯಾದರೆ ರೋಪ್ ವ್ಯವಸ್ಥೆ ಹೀಗೆ ಎಲ್ಲಾ ಸಲಕರಣೆಗಳೊಳಗೊಂಡು ತಂಡವು ಸಿದ್ಧವಾಗಿದ್ದು ವಿಕೋಪಗಳ ಸಂದರ್ಭ ಜಿಲ್ಲಾಡಳಿತದ ಸೂಚನೆಯಂತೆ ರಕ್ಷಣಾ ಕಾರ್ಯಕ್ಕೆ ಇಳಿಯಲಿದೆ. ಎನ್ಡಿಆರ್ಎಫ್ ತಂಡದ ಸದಸ್ಯರೊಬ್ಬರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು. काफी ऑपरेशन हमने किए थे। प्रतिवर्ष की बात ही हर साल भी हम यहाँ पर जो है डिजास्टर मैनेजमेंट के लिए यहाँ पे आए हैं और लास्ट ईयर हमारी टीम में जो है 25 मेंबर्स थे। इस साल हमारे पास में 30 मेंबर्स हो चुके हैं और हमारे पास में डॉग स्क्वाड भी हैं और केमिकल डिजास्टर, रेडिएशन डिजास्टर या फिर फ्लड डिजास्टर हो या फिर लैंडस्लाइड हो, सभी तरह के डिजास्टर के लिए हम लोग यहाँ पर परिपक्व हैं। और मैं जो है आम जनता से अपील करूँगा कि अगर आप किसी भी तरह से हमारी कोई सहायता चाहिए तो आप में जो है बिल्कुल ಇವತ್ತಿನ ದಿನ ನಮ್ಮ ಬೆಂಗಳೂರಿನಿಂದ 10ನೇ ಬಟಾಲಿಯನ್ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯಿಂದ ಶ್ರೀ ಅಖಿಲೇಶ್ ಕುಮಾರ್ ಚೌಬೆ DC ಅಂಡರ್ ಸೂಪರ್ವಿಷನ್ನಲ್ಲಿ ಶ್ರೀ ಶಾಂತಿಲಾಲ್ ಜಾಟಿಯಾ ಅವರ ಅಂಡರ್ ಕಮಾಂಡ್ನಲ್ಲಿ ನಮ್ಮದೊಂದು ಟೀಮ್ ಇಲ್ಲಿ ಬಂದಿದೆ. 30 ಜನ ನಾವು ಟೀಮ್ ರೆಸ್ಕ್ಯೂರ್ಸ್ ಇದ್ದೀವಿ. ಮಾನವ ನಿರ್ಮಿತ ಮತ್ತು ಪ್ರಾಕೃತಿಕ ವಿಕೋಪಗಳು ಯಾವುದೇ ರೀತಿಯಾದ ಸಂಭವಿಸಿದಲ್ಲಿ ಅದನ್ನು ನಿರ್ವಹಣೆ ಮಾಡೋ ಸಲುವಾಗಿ ನಮ್ಮ ಎಲ್ಲ ರೆಸ್ಕ್ಯೂರ್ಸ್ಗಳು ಎಲ್ಲ ತರಹದ ವಿಕೋಪಗಳನ್ನು ಎದುರಿಸುವಲ್ಲಿ ಕುಶಲತೆಯನ್ನು ಪ್ರಾತಿನಿಧ್ಯವನ್ನು ಹೊಂದಿದ್ದಾರೆ. ಸೊ ನಮ್ಮ ಹತ್ರ ಯಾವುದೇ ರೀತಿಯಾದ ಕೆಮಿಕಲ್ ಆಗಲಿ, ರೇಷನ್ ಆಗಲಿ, ನ್ಯೂಕ್ಲಿಯರ್ ಆಗಲಿ ಅಥವಾ ಬಯೋಲಾಜಿಕಲ್ ಆಗಲಿ, ಲ್ಯಾಂಡ್ಸ್ಲೈಡ್ ಆಗಲಿ, ರೋಡ್ ಆಕ್ಸಿಡೆಂಟ್ ಆಗಲಿ ಅಥವಾ ಭೂಕಂಪ ಈ ರೀತಿಯಾದ ಯಾವುದೇ ರೀತಿಯಾದ ವಿಕೋಪಗಳು ಸಂಭವಿಸಿದಲ್ಲಿ ಅದನ್ನು ನಿರ್ವಹಣೆ ಮಾಡಿಸಲುವಾಗಿ ಎಲ್ಲ ರೀತಿಯಾದ ಉಪಕರಣಗಳು ನಾವು ಜೊತೆಗೆ ತೆಗೆದುಕೊಂಡು ಬಂದಿದ್ದೀವಿ.